ಅಲೆಬೂರು ಮಂಚಿ ಕೊರಗ ಕಾಲೋನಿಯಲ್ಲಿ ಅತ್ಯಂತ ಕಷ್ಟದ ಜೀವನ ನಡೆಸುತ್ತಿದ್ದ ಅಂಧ ಸಹೋದರ ಮತ್ತು ಸಹೋದರಿ ಹಾಗೂ ಅನಿಮಿಯಕ್ಕೆ ತುತ್ತಾಗಿ ಬಳಲಿದ್ದ ಓರ್ವ ಮಹಿಳೆಯನ್ನ ಪತ್ತೆ ಹಚ್ಚಿದ ಉಡುಪಿಯ ಸಮಾಜ ಸೇವಕ ವಿಶು ಶೆಟ್ಟಿಯವರು ಉಡುಪಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದಾರೆ. ಉಡುಪಿಯ ಅಲೆಬೂರು ಮಂಚಿಯ ಹುಟ್ಟು ಅಂಧರಾದ ಕೊರಗ ಕಾಲೋನಿಯ ಸುಮತಿ ಹಾಗೂ ಆಕೆಯ ಸಹೋದರ ಸುಂದರ ದೀರ್ಘ ಸಮಯದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದು ಹಾಸಿಗೆಯನ್ನ ಹಿಡಿದಿದ್ರು. ವಿಷಯ ತಿಳಿದು ಸಮಾಜ ಸೇವಕ ವಿಶು ಶೆಟ್ಟಿ ಅಮಲಪಾಡಿ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಅಂಧ ಸಹೋದರ ಮತ್ತು ಸಹೋದರಿಯ ಜೊತೆಗೆ ಅದೇ ಪರಿಸರದಲ್ಲಿ ಅನಿಮಿಯ ರೋಗಕ್ಕೆ ತುತ್ತಾಗಿ ವೈದ್ಯಕೀಯ ಚಿಕಿತ್ಸೆ ಇಲ್ಲದೆ ಬಳಲುತ್ತಿದ್ದ ಸುಂದರಿ ಕೊರಗ ಎನ್ನುವ ವೃದ್ಧೆಯನ್ನ ಉಡುಪಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ರು. ಘಟನೆಯ ವಿಚಾರವಾಗಿ ವಿಶು ಶೆಟ್ಟಿ ಅವರ ಮನವಿಗೆ ಎಚ್ಚೆತ್ತ ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನಾ ಇಲಾಖೆಯ ಅಧಿಕಾರಿಗಳಾದ ಲಲಿತಾಬಾಯಿ, ಡಾಕ್ಟರ್ ವಿಶ್ವನಾಥ್, ಡಾಕ್ಟರ್ ಎಚ್ಎನ್ ಉಡುಪ ಅವರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳನ್ನ ಸಂಪರ್ಕಿಸಿ ಯೋಗಕ್ಷೇಮವನ್ನ ವಿಚಾರಿಸಿದ್ದಾರೆ. ಸದ್ಯ ಅಜ್ಞಾತವಾಸದಲ್ಲಿ ದಿನಗಳನ್ನ ಕಳೆಯುತ್ತಿರುವ ರೋಗಿಗಳ ರಕ್ಷಣೆಯು ಇಲಾಖೆಗಳಿಂದ ನಡೆಯಬೇಕೆನ್ನುವ ಒತ್ತಾಯದ ಕೂಗು ಸಾರ್ವಜನಿಕರಿಂದ ಕೇಳಿಬರ್ತಾ ಇದೆ.